ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಸಂಜೆಗೆ ಏನಾದರೂ ಬಿಸಿ ಬಿಸಿ, ಈ ಕಡೆ ಮಳೆ ಸುರಿತಾ ಇರುವಾಗ ಬಿಸಿ ಬಿಸಿಯಾಗಿ ಟೀ ಕುಡಿಯೋದಕ್ಕೆ ಒಂದು ಮಜಾನೇ ಬೇರೆ. ಅದರಲ್ಲೂ ಕೂಡ ಐಶ್ವರ್ಯರವರ ಕೆಟಿ ಸ್ಪೆಷಲ್ ಟೀ ಒಳ್ಳೆ ಕರೆಕ್ಟ್ ಕಲರ್, ಹಾಗೆಯೇ ಟೇಸ್ಟ್ ಕೂಡ ಸೂಪರ್ವ್ ಆಗಿರುತ್ತೆ. ಸೊ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡ್ತಾರಾ ಅಥವಾ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಅಡುಗೆ ಮಾಡ್ತಾರಾ? ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಅವರು ಯಾವುದು, ಬನ್ನಿ ಅವ್ರನ್ನೇ ಕೇಳೋಣ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಮೇಡಮ್, ಮಳೆ ಅಂತೂ ಧಾರಾಕಾರವಾಗಿ ಸುರಿತಾ ಇರುವಾಗ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಸಂಜೆಗೆ ಏನಾದರೂ ಮಾಡ್ತಾ ಇದ್ದೀರಾ ಈಗ ಮಳೆಗಾಲಕ್ಕೆ ಅಥವಾ ಏನು? ಇವತ್ತು ನಾನು ಇದು ಮಿರ್ಚಿದು ಬೋಂಡ, ಅಂದರೆ ಮಿರ್ಚಿ ಬೋಂಡ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಅದರ ಒಳಗೆ ಸ್ವಲ್ಪ ನಾನು ಚಿಕನ್ ಎಲ್ಲ ಹಾಕಿ ಮಾಡೋದು, ತುಂಬಿ. ಓ, ಚಿಕನ್ ಬೋಂಡ, ಮಿರ್ಚಿ ಚಿಕನ್ ಬೋಂಡ, ಸೂಪರ್. ಸೊ ಮಿರ್ಚಿ ಬೋಂಡ ಅಂದರೆ ನನಗೆ ಮೆಣಸಿನ್ಕಾಯಿ ಬಜ್ಜಿನೇ ನಂಗೆ ತುಂಬ ಇಷ್ಟ. ಸ್ಪೈಸಿ ಸ್ಪೈಸಿ ತುಂಬ ಇಷ್ಟ ಅನ್ಸೋದು. ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ್ದು ಹಾಗಾದರೆ. ಸರಿ, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಕಿಚನ್ಗೆ ಹೋಗೋಣ, ಬನ್ನಿ. ಸರಿ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಹಾಗಾದರೆ ಮಿರ್ಚಿ ಬಜ್ಜಿ. ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟಿಗೆ ಚಿಕನ್ ಹಾಕೋತೀನಿ. ಅದು ಆಲ್ರೆಡಿ ಬೇಯಿಸಿ ತಗೊಂಡು ಬಂದಿದೆ, ಇದರಲ್ಲಿ ಮೂಳೆ ಅಂತ ಇಲ್ಲ. ಹಾಂ, ಹಾಗೆ ಮಿರ್ಚಿ ಬಜ್ಜಿ ಜೊತೆಗೆ ಏನಾದರೂ ಬೋನ್ ಸಿಕ್ಕಿದ್ರೆ ಮತ್ತೆ ಅದು ಕಷ್ಟ ಅನ್ಸುತ್ತೆ. ಅಲ್ಲ, ಇದಕ್ಕೆ ಈಗ ಬೇಯಿಸುವಾಗ ಏನೆಲ್ಲ ಹಾಕಿದ್ದೀರಿ? ಅದಕ್ಕೆ ಉಪ್ಪು, ಸ್ವಲ್ಪ ಹಳದಿ ಹಾಕಿದ್ದೀನಿ, ಅಷ್ಟೇ ಹಾಕಿದ್ದೀನಿ. ಇದು ನೀರುಳ್ಳಿ ಹಾಕ್ತೀನಿ ಅದಕ್ಕೆ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ. ಇದು ಸಹ ಬೆಳ್ಳುಳ್ಳಿ, ಇದರಲ್ಲಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಇದ್ರೆ ಒಳ್ಳೇದಾಗ್ತದೆ. ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಾಕಿದ್ರೆ ಸ್ವಲ್ಪ ಬೆಳ್ಳುಳ್ಳಿ, ಹೆಚ್ಚಿದ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇದ್ರೆ ಒಳ್ಳೇದಲ್ಲ. ಕ್ಯಾಪ್ಸಿಕಮ್ ಇದು. ಓಕೆ. ಸೊ ಒಂದು ಮೆಣಸಿನ ಒಳಗೆ ಇನ್ನೊಂದು ಮೆಣಸಿನೊಳಗೆ ಇನ್ನೊಂದು ಮೆಣಸು, ದೊಡ್ಡ ಮೆಣಸು. ಚಿಕ್ಕ ಮೆಣಸಿನ ಒಳಗೆ ದೊಡ್ಡ ಮೆಣಸು. ಅದು ಖಾರ ಇರುವುದಿಲ್ಲ, ಕಮ್ಮಿ ಅಲ್ಲ ಖಾರ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಸ್ವಲ್ಪ, ಕ್ಯಾರೆಟ್. ಇಷ್ಟೆಲ್ಲ ಸ್ಟಫಿಂಗ್ ಮಾಡ್ಕೊಳ್ಬೋದು. ಕರಿಬೇವು ಸೊಪ್ಪು, ಲಿಂಬು ಹುಳಿ, ಮೆಣಸು. ಅದಂದ್ರೆ ಒಳಗೆ ಬೀಜ ಇರ್ತದಲ್ಲ, ಅದನ್ನೆಲ್ಲ ತೆಗೆದದ್ದು ಇದೆ. ಒಳಗೆ ಏನಿಲ್ಲ, ಖಾಲಿ ಉಂಟು. ಈಗ ಖಾಲಿ ಇದೆ, ನೀಟಾಗಿ ತೆಗೆದಿದ್ದೀರಿ. ಅದರಲ್ಲೇ ನಾವೀಗ ತುಂಬಿಸ್ಬೇಕು ಈಗ. ಓಕೆ ಓಕೆ. ಸೊ ಅದರದ್ದು ಕೂಡ ಬೀಜ ಏನಾದರೂ ಒಟ್ಟಿಗೆ ಇದ್ರೆ ಇನ್ನೂ ಜೋರು ಖಾರ ಅನ್ಸುತ್ತೆ. ಸಾಮಾನ್ಯ ಖಾರ ಇರುವುದಿಲ್ಲ ಅಷ್ಟು, ಬಟ್ ಅದ್ರ ಖಾರನೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಹೌದು. ಇದಕ್ಕೆ ಏನು ಸ್ಪೈಸಸ್ ಹಾಕೊಳ್ಳೋ ಆಗಿಲ್ವಾ? ಅದೇ ಹಸಿ ಮೆಣಸು ಹಾಕಿದ್ದೀರಿ? ಹಸಿ ಮೆಣಸು ಹಾಕಿದ್ದೇನೆ. ಮತ್ತೆ ಇದು ಮಿಕ್ಸ್ ಮಾಡಬೇಕಿದ್ರೆ ಸ್ವಲ್ಪ ಖಾರ ಹಾಕುವ. ಉಪ್ಪು ಹಾಕ್ತೇನೆ. ಚಿಕನಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದು. ಈಗ ಮೊದಲೇ ಮಿಕ್ಸ್ ಮಾಡ್ಕೊಳ್ವಾ.
ಈಗ ನೀವು ಚಿಕನ್ನಿಂದ ಮಾಡ್ತಾ ಇದ್ದೀರಿ, ಪನ್ನೀರಿಂದನೂ ಕೂಡ ನಾನು ಪನ್ನೀರಿಂದ ಟ್ರೈ ಮಾಡಿದ್ದೀನಿ. ಪನ್ನೀರ್ ಇದೇ ರೀತಿ ಮಾಡ್ಕೊಂಡಲ್ವಾ? ಅದು ಚಿಕನ್ ಥರನೇ ಆಗ್ತದೆ. ಚೆನ್ನಾಗಿರುತ್ತೆ. ಚೆನ್ನಾಗಾಗ್ತದೆ. ಈ ರೀತಿ ಏನಾದರೂ ನಾವು ಫಸ್ಟೇ ಮಿಕ್ಸ್ಚರ್ ಇದನ್ನು ಮಾಡಿ ಇಟ್ಕೊಂಡ್ರೆ ಸಂಜೆಗೆ ಇದು ಟೀ ಈ ಕಡೆ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಮಾಡಿ ಮಾಡ್ಕೊಳ್ಬೋದು. ಬೇಗ ಆಗ್ತದೆ, ಇದಕ್ಕೇನು ಹೆಚ್ಚು ಟೈಮ್ ಬೇಕಂತ ಇಲ್ಲ. ಬಟ್ ಓನ್ಲಿ ಅದು ಚಿಕನ್ ಬೇಯಿಸ್ಕೊಂಡಿರುವಂಥದ್ದು. ಚಿಕನ್ ಬೇಯಿಸ್ಕೊಳ್ಳೋದಂದ್ರೆ ಅದ್ರೊಳಗೆ ಚಿಕನ್ ಬೇಯುವುದಿಲ್ಲ. ಅದಕ್ಕೆ ಚಿಕನ್ ಸ್ವಲ್ಪ, ಈಗ ತರಕಾರಿ ಉಂಟಲ್ಲ, ಕ್ಯಾರೆಟ್ ಎಲ್ಲ ಅಷ್ಟೇನು ಬೇಯಬೇಕು ಅಂತ ಇಲ್ಲ, ಅದು ಹಸಿ ಇದ್ರೂ ಆಗ್ತದೆ. ಚಿಕನ್ ಬೆಂದಿರ್ಬೇಕಲ್ಲ, ಅದಕ್ಕೋಸ್ಕರ ಚಿಕನ್ ಮೊದಲೇ ಬೇಯಿಸಿ ಇಟ್ಕೊಳ್ತೀರಿ. ಇದು ಮಿಕ್ಸ್ ಆಯ್ತಾ? ಓಕೆ, ಇದು ರೆಡಿ ಮಾಡ್ಕೊಳ್ವಾ? ಸರಿ. ಸೊ ನೀವು ಹಾಗಾದ್ರೆ ಇದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತು ನಾನು ಆಯಿಲ್ ಇಟ್ಬಿಡ್ತೀನಿ. ಯಾಕೆಂದ್ರೆ ಫಟಾಫಟ್ ಅಂತ ಮಾಡ್ಕೊಳ್ಬೋದಲ್ವಾ? ಪಟ ಪಟ ಬಿಡಬೇಕು. ಡನ್. ನಾನೀಗ ಮಿಕ್ಸ್ ಮಾಡ್ತೇನೆ. ಇದು ಕಾರ್ನ್ಫ್ಲವರು. ಸೊ ಇದಕ್ಕೆ ಫಸ್ಟ್ ಆಯಿಲ್ ಹಾಕೊಂಡ್ಬಿಡ್ತೀನಿ. ಆಯಿಲ್ ಹಾಕಿ. ಸೊ ನಿಮ್ಗೆ ತಿಳಿದ ಹಾಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಸ್, ಹಾಕೊಳ್ಳಿ. ಈಗ ಫಸ್ಟಿಗೆ ಏನು ಹಾಕಿದ್ರಿ? ಕಾರ್ನ್ಫ್ಲವರ್. ಇದು ಅಂದರೆ ಬರೀ ಕಡ್ಲಿಟ್ಟು ಹಾಕಿದ್ರೆ ಸ್ವಲ್ಪ ಬಿಡ್ತದಲ್ಲ, ಅದಕ್ಕೆ ಕಾರ್ನ್ಫ್ಲವರ್ ಸ್ವಲ್ಪ. ಓಕೆ, ಕಡಲೆ ಹಿಟ್ಟು. ಸ್ವಲ್ಪ ಉಪ್ಪು ಹಾಕ್ತೇನೆ ಇದಕ್ಕೆ. ಸ್ವಲ್ಪ ಖಾರದ ಹುಡಿ ಬೇಕು ಅದಕ್ಕೆ. ಓಕೆ. ಸೊ ರೈಸ್ ಅವರ ಚಿಲ್ಲಿ ಪೌಡರ್ ಎಷ್ಟು ಹಾಕಲಿ ನೋಡಿ. ಖಾರ ಇದೆ, ಅರ್ಧ ಓಕೆ, ಸಾಕು ಬಿಡಿ. ಸಾಕಾ? ಸಾಕು. ತುಂಬ ಖಾರ ಅದು ಸಹ ಖಾರ ಆದರೆ. ಈಗ ನೀರು ಸಾಕು ಬಿಡಿ. ಸ್ವಲ್ಪ ಗಟ್ಟಿ ಇದ್ರೆ ಬೆಟರ್ ಅಲ್ಲ? ಅದಂದ್ರೆ ಅದರಲ್ಲಿ ಸರಿಯಾಗಿ ಇದಾಗಬೇಕು, ಕೋಟಿಂಗ್ ಬರೋದು. ಇದು ಖಾಲಿ ಬೋಂಡ ಮಾಡಿದ್ರೆ ಹೀಗೆ ಯಾವ್ದು ಹೀಗೆ ಹಾಕ್ರೆ ಆಗ್ತದೆ. ಇದು ಸ್ವಲ್ಪ ಗಟ್ಟಿ ಬರಬೇಕು. ಗಟ್ಟಿ ಬೇಕು. ಈಗೆಲ್ಲ ಇದಕ್ಕೆ ತುಂಬಿಸ್ತೇನೆ. ಈಗ ಈ ಥರ ದೊಡ್ಡ ಮೆಣಸು ಬಂದರೆ ಒಳ್ಳೆದಾಗ್ತದೆ. ಸ್ಟಫ್ ಮಾಡೋದಕ್ಕೆ ಇದ್ರೆ ಈ ಥರ ದೊಡ್ಡದಿರ್ಬೇಕು. ದೊಡ್ಡದಿರಬೇಕು. ಅದರ ತೊಟ್ಟು ಇದ್ರೆ ಇನ್ನೂ ಬೆಸ್ಟ್, ತಿನ್ನುವಾಗ ಕೂಡ ಚೆನ್ನಾಗಿರುತ್ತೆ. ಬೋಂಡ ಮಾಡಿದ್ರು ಸಹ ಹಾಗೆ ಇರ್ತದಲ್ಲ. ಇದೀಗ ಇದರಲ್ಲಿ ಮಾಡ್ತಿದ್ರಿ, ಕ್ಯಾಪ್ಸಿಕಮ್ ಅಲ್ಲೂ ಕೂಡ ಈ ಥರ ಮಾಡಿ ಮಾಡ್ಬೋದಲ್ವಾ? ಅದನ್ನು ಚೆನ್ನಾಗಿ ಬರ್ಬೋದು. ಚೆನ್ನಾಗಿ ಬರುತ್ತೆ. ಅದಂದ್ರೆ ಹೀಗೆ ಪೀಸ್ ಪೀಸ್ ಮಾಡಿ ಅದ್ರ ಮೇಲೆ ಇಟ್ಟಿ ಮಾಡಬೇಕಾಗ್ತದೆ. ಅದು ಪೂರ್ತಿಯಾಗಿ ತಗೊಳ್ಳೋದು ಕಷ್ಟ, ಅದು ಬೇಯಿಸುವಾಗ ಕಷ್ಟ ಆಗ್ತದೆ. ಸರ್ವ್ ಮಾಡುವಾಗ ನೀವು ಕಟ್ ಮಾಡಿ ಸರ್ವ್ ಮಾಡಬೇಕಾಗುತ್ತೆ. ಕ್ಯಾರೆಟ್ ತುರಿ ಎಲ್ಲ ಸ್ವಲ್ಪ ಆಪ್ಷನಲ್ ಅನ್ಸುತ್ತಲ್ವಾ, ಬೇಕಿದ್ರೆ. ಬೇಕಿತ್ತು, ಇಲ್ದಿದ್ರೆ ಬರೀ ಕ್ಯಾಪ್ಸಿಕಮ್ ಇದ್ರೂ ಸಾಕಾಗಬಹುದು. ಎಸ್, ಎಣ್ಣೆನೂ ಕಾದಿದೆ, ಹಾಕೊಳ್ಬೋದು ಡೈರೆಕ್ಟ್ ಅನ್ಸುತ್ತೆ. ಕಾದಿದೆ. ಬರೀ ಮಿರ್ಚಿ ಬಜ್ಜಿ ಹಾಗೆ ಮಾಡಿ ಕೊಡ್ತಾ ಇದ್ರಿ, ಇದಕ್ಕೆ ಈ ಥರ ಇನ್ನು ಎಲ್ಲ ಟ್ರೈ ಮಾಡಿ ಡಿಮ್ಯಾಂಡ್ ಜಾಸ್ತಿ ಬರ್ಬೋದು. ಮಿರ್ಚಿ ತಿಂದು ತಿಂದು ಇದಕ್ಕೆ ಸ್ವಲ್ಪ ಉಳಿದಂತ ಏನಾದರೂ ಚಿಕನ್ ಆ ಥರ ಇದ್ರೆ ಅದನ್ನು ಬೋಂಡ ಮಾಡ್ಕೊಳ್ಬೋದಲ್ಲ? ಮಾಡ್ಕೊಳ್ಬೋದು. ಸೊ ಇದು ಒಂದು ತಿಂದ್ರೇ ಸಾಕು, ಅಷ್ಟು ಫುಲ್ ಆಗ್ಬೋದು. ಒಂದು ತಿಂದರೆ ಸಾಕು. ಫುಲ್ ಅದರಲ್ಲೂ ಕೂಡ ಅದು ಫುಲ್ ಹೋಲ್ ಇದೆ, ಅದನ್ನು ಪೂರ್ತಿ ಒಳಗೆ ಅಷ್ಟು ಟೈಟಲ್ಲಿ ತುಂಬಿಸ್ತಾ ಇದ್ದೀರಲ್ಲ.
ಅದರಲ್ಲಿ ಬೀಜ ಯಾವುದೂ ಇಲ್ಲ. ಮೆಣಸಿದೆ ಬೀಜ ಇದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು, ಅದು ಒಳ್ಳೆ ಸ್ಪೈಸಿಯಾಗಿ ಬರ್ಬೋದು. ಆದರೆ ಇದು ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಅದ್ರದ್ದು ಬೀಜ ಮತ್ತು ಒಂಥರ ಇದಾಗಿ ಉದ್ದ ದಾರ ಥರ ಇರ್ತದಲ್ಲ, ಅದು ತೆಗಿಲೇಬೇಕಾಗ್ತದೆ. ಸೊ ಬರೀ ಹೊರಗಿನದು ಇದು ಮೆಣಸು ಮಾತ್ರ ಬೇಯಬೇಕು. ತೆಗೆದು ಆಫ್ ಮಾಡಲ. ಬಿಸಿ ಬಿಸಿಯಾದ ಚಿಕನ್ ಮತ್ತು ಮೆಣಸಿದ ಬೋಂಡ, ಮಿರ್ಚಿ ಚಿಕನ್ ಬೋಂಡ. ಚಿಕನ್ ಕರೆಕ್ಟ್ ಇರುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೊಸ ವರ್ಷನಲ್ಲಿ ಮಾಡ್ಕೊಟ್ಟಿದ್ದೀರಿ. ನಾನಂತೂ ಪನ್ನೀರ್ ಹಾಕಿ ನಾನು ಸ್ಟಫ್ ಮಾಡಿ ಟ್ರೈ ಮಾಡಿದ್ದೆ. ಬಟ್ ಇಷ್ಟೆಲ್ಲ ನೀವು ಹಾಕಿದ ಥರ ಅಷ್ಟೆಲ್ಲ ತರಕಾರಿ ಹಾಕಿಲ್ಲ, ಬರೀ ಪನ್ನೀರ್, ಸ್ವಲ್ಪ ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದರೆ, ಚಾಟ್ ಮಸಾಲ ಸ್ವಲ್ಪ ಹಾಕಿ ಮಾಡಿದರೆ ಸೂಪರ್ ಇರುತ್ತೆ. ಅದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಮಿರ್ಚಿ ಚಿಕನ್ ಬೋಂಡ ಸೂಪರಾಗಿ ರೆಡಿಯಾಗಿದೆ. ಬಜ್ಜಿ ಆ ಥರನೇ ಕಾಯ್ತಾ ಇರುವಾಗ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಕೂಡ ಈ ಮಳೆಗಾಲಕ್ಕೆ ಟೀ ಜೊತೆಗೆ, ಅದರಲ್ಲೂ ಕೂಡ ನಮ್ಮ KT ಸ್ಪೆಷಲ್ ಟೀ ಜೊತೆಗೆ ಇದಂತೂ ಸೂಪರ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿರ್ಚಿ ಚಿಕನ್ ಬೋಂಡ ತಯಾರಿಸುವ ವಿಧಾನ: ಮೊದಲು ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಬೇಯಿಸಿದ ಕೋಳಿ ಮಾಂಸಕ್ಕೆ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕ್ಯಾರೆಟ್ ತುರಿ, ಕರಿಬೇವು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ 2 ಚಮಚ ಕಾರ್ನ್ಫ್ಲೋರಿಗೆ ಕಡಲೆ ಹಿಟ್ಟು ಅರ್ಧ ಕಪ್ನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ಬಳಿಕ ಬಜ್ಜಿ ಮೆಣಸಿನ ಒಳಗೆ ತಯಾರಿಸಿದ ಹೂರಣ ತುಂಬಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಹಾದೊಂದಿಗೆ ಸವಿಯಲು ಮಿರ್ಚಿ ಚಿಕನ್ ಬೋಂಡ ತಯಾರು. ಬಿಸಿ ಬಿಸಿ ಬಜ್ಜಿ ಏನೋ ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಗೊತ್ತಿಲ್ಲ, ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ KT ಸ್ಪೆಷಲ್ ಟೀ. ಸೊ ಬಿಸಿ ಬಿಸಿ ಬಜ್ಜಿ ತಯಾರಾಗಿದೆ. ತಣ್ಣಗಾಗೋ ಮೊದಲು ನೆಕ್ಸ್ಟ್ ರೆಸಿಪಿ ಏನು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ಕೆಸು ದಂಟಿದ್ದು ಪದಾರ್ಥ. ಕೆಸುವಿನ ದಂಟಿನ ಪದಾರ್ಥ, ಗ್ರೇವಿಯಾ ಪದಾರ್ಥ ಅಂದ್ರೆ ಮಾಮೂಲಿ ಪದಾರ್ಥ ಮಾಡ್ತಾರಲ್ಲ. ಇದೆಲ್ಲ ಅಂದ್ರೆ ಹಬ್ಬಕ್ಕೆ ಜಾಸ್ತಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಚೌತಿ, ಗಣಪತಿ ಚೌತಿ ಅದಕ್ಕೆ ಮಾಡ್ತಾರೆ. ಹೇಗೆ ಸ್ಟಾರ್ಟ್ ಮಾಡೋಣ? ನಾನು ಮೊದಲೇ ಈಗ ಮೆಣಸೆಲ್ಲ ಸ್ವಲ್ಪ ಹೊರ್ಕೊಂಡು ನಂತರ ಇದ್ರ ಬೇಯಿಸ್ಲಿಕ್ಕೆ ಇಡುವ. ಓಕೆ. ಆಯಿಲ್ ಹಾಕ್ಲಾ? ಸ್ವಲ್ಪ ಹಾಕಿ ನೋಡಿ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ ನೋಡ್ಕೊಳ್ಳಿ. ಸಾಕು. ಮೆಣಸು ಹಾಕ್ತೆ. ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಬೋದು. ಸ್ವಲ್ಪ ಖಾರ ಬೇಕು ಅದಕ್ಕೆ. ಇದ್ರ ಜೊತೆಗೆ ದಂಟಿನ ಸೊಪ್ಪಿನದು ಅದ್ರದ್ದು ಕೂಡ ದಂಟು ಹಾಕೊಳ್ತಾರಲ್ಲ, ದಂಟಿನ ಸೊಪ್ಪು, ಪದ್ಪೆ ಅಂತ ನಾವೇನು ಹೇಳ್ತೀವಿ ತುಳುವಲ್ಲಿ, ಪದ್ಪೆ, ಅದು ಕೂಡ ಒಟ್ಟಿಗೆ ಸೇರಿಸಿನೂ ಮಾಡ್ತಾರೆ. ಕೊತ್ತಂಬರಿ ಕಾಳು ಹಾಕ್ತೇವೆ. ಇದು ಸಾಧಾರಣ ಮೀನು ಪದಾರ್ಥಕ್ಕೆ ತೆಗಿತಾರಲ್ಲ, ಅದೇ ಥರ ಮಸಾಲೆ
ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಹಾಕ್ತೇನೆ. ಎಲ್ಲ ಶುಂಠಿ ಕೂಡ ಹುರ್ಕೊಳ್ಳೋದಕ್ಕೆ ಕೊಡೋಕೆ ಸಾಕು. ತೆಂಗಿನಕಾಯಿ, ಬೇಕಿದ್ರೆ ಕಾಳು ಮೆಣಸಿದ್ರೆ ಅದು ಹಾಕ್ಬಹುದು ಒಂದೆರಡು. ನಾನು ಹಾಕ್ಲಿಲ್ಲ, ಬೇಕಿದ್ರೆ ಹಾಕೊಳ್ಬೋದು. ಬೇಕಿದ್ದಲ್ಲಿ ಹಾಕೊಳ್ಬೋದು. ಅದು ಶೀತ ಆಗೋದಕ್ಕೆ ಆಗ್ತದೆ ಅಂತ ಹೇಳಿ ಹಾಕ್ತಾರೆ. ಹೌದು, ಶೀತ ಆಗ್ತದೆ ಅಂತ. ಕಾಳು ಮೆಣಸು ಎಲ್ಲ ಪದಾರ್ಥಕ್ಕೂ ಒಳ್ಳೇದು, ಅದು ಚಿಕನ್ಗೆ, ಮೀನು ಟೇಸ್ಟ್ಗೂ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಹಿಂದಿ ಕಾಯಿ ಮೆಣಸಿಗಿಂತ ಅದು ಒಳ್ಳೇದು. ಅದು ಇಲ್ಲಿ ಖಾರ ಹಿಟ್ಟಾಗತ್ತೆ, ಇಲ್ಲಿ ಅದು ಚೆನ್ನಾಗಿರುತ್ತೆ. ಸಾಕು, ಮಿಕ್ಸಿ ಜಾರಿಗೆ ನೀರು ಹಾಕ್ಬೇಕಾ? ನೀರು ಸ್ವಲ್ಪ ಹಾಕೊಳ್ಳಿ, ಮತ್ತೆ ಸ್ವಲ್ಪ ಹುಳಿ, ಅದು ಸ್ವಲ್ಪ ಆದ್ಮೇಲೆ ಮತ್ತೆ ಹುಳಿ ಹಾಕುವ. ಸ್ವಲ್ಪ ಹಾಕ್ಲಾ? ಸ್ವಲ್ಪ ಹಾಕೊಳ್ಳಿ. ಸೊ ಇನ್ನು ಹುಣಸೆ ಹುಳಿ ಹಾಕೊಳ್ಳೋದಾ? ಬೇಕು ಈಗ. ನೀರು ಹಾಕ್ಬೇಕಾ? ಸ್ವಲ್ಪ ಹಾಕಿ. ಈಗ ಹುಳಿ ಸ್ವಲ್ಪ ಜಾಸ್ತಿ ಹಾಕೋದು, ಯಾಕೆಂದ್ರೆ ತುರ್ಸ್ಬಾರ್ದಲ್ಲ, ಅದಕ್ಕೋಸ್ಕರ. ಅದರ ದಂಟು ಕೂಡ ತುರಿಕೆ ಬರುತ್ತಾ? ಅದು ಊರ್ಕೆಸು ಅಷ್ಟೇನು ಬರುವುದಿಲ್ಲ, ಆದ್ರೂ ಸ್ವಲ್ಪ ಹಾಕೋದು. ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಸಾಕು ಅನ್ಸುತ್ತಲ್ಲ? ಸಾಕು. ಎಸ್. ನೆಕ್ಸ್ಟ್ ಇನ್ನು ಟೊಮೆಟೊವನ್ನು ಬೇಯಿಸ್ಕೊಂಡು, ಟೊಮೆಟೊ ಈರುಳ್ಳಿ ಸ್ವಲ್ಪ ಇದರಲ್ಲೇ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಲಾ? ಆಯಿಲ್ ಹಾಕಿ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಈರುಳ್ಳಿ ಹಾಕ್ತೀರಾ? ಸೊ ರುಬ್ಕೊಳ್ಳುವಾಗ ಇಲ್ಲ ಅಂದ್ರೆ ಅದನ್ನ ಹುರಿಯುವಾಗ ಹಾಕೊಂಡೆ. ಟೊಮೆಟೊ, ಇದು ಅನ್ನದ ಜೊತೆ ಮಾತ್ರ ಚೆನ್ನಾಗಿರುತ್ತೆ ಹೇಗೆ? ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋದಕ್ಕೆ? ಕಲ್ಸ್ಕೊಂಡು ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ದೋಸೆಗೂ ತಿನ್ಬೋದು, ಅನ್ನದ ಜೊತೆಲಿ ಅಂದ್ರೆ ಮೀನು ಪದಾರ್ಥದ ತರ ಆಗ್ತದಲ್ಲ, ಅದು ಆ ರೀತಿಯಾಗಿ ಬರುತ್ತೆ. ಸೊ ನೀವು ದಂಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ದೊಡ್ಡದಾಗಿ, ದೊಡ್ಡ ಹೋಳು. ಈಗ ಅದಕ್ಕೆ ಹಾಕ್ತೇನೆ. ಇದು ಅದರ ಔಟರ್ ಇದು ಸಿಪ್ಪೆ ಎಲ್ಲ ಹಾಗೆ ಸೀಳಿ ತೆಗ್ದಿದ್ದೀರಾ? ಸ್ವಲ್ಪ ನೀರು ಹಾಕಿ. ಸಾಕು ಸಾಕು. ಅದರದ್ದೇ ನೀರು ಕೂಡ ಬಿಟ್ಕೊಳ್ಳುತ್ತೆ ಅನ್ಸುತ್ತಲ್ಲ? ಬರ್ತದೆ. ಲಿಡ್ ಇಡ್ಲಾ? ಲಿಡ್ ಇಡುದಾ? ನಾನು ಉಪ್ಪು ಒಂದು ಸ್ವಲ್ಪ ಹಾಕಿ ಇಡುವ ಅದಕ್ಕೆ. ಓಕೆ, ಸ್ವಲ್ಪ ಹಾಕ್ತೆ, ಮತ್ತೆ ಎಷ್ಟು ಬೇಕು ಅಂತ. ಮತ್ತೆ ಬೇಯೋದಕ್ಕೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಇದು? ಇಲ್ಲ, ಬೇಗ 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 ಬೇಗ. ಒಂದು 2-3 ನಿಮಿಷದಲ್ಲಿ ಬೆಂದಿರುತ್ತೆ. ಇದಕ್ಕೆ ಬೇರೆ ಏನಾದರೂ ಮಿಕ್ಸ್? ನಾವು ಅಂದರೆ ಯೂಶ್ವಲಿ ಅದೇ ಆಗಲೇ ಹೇಳಿದೆ, ದಂಟು ಸೊಪ್ಪಿಂದು ಅದರ ದಂಟು ಹಾಕೊಳ್ತೀವಿ ಅಂತ ಹೇಳಿ. ಬೇರೆ ಏನಾದರೂ ನೀವು ಟ್ರೈ ಮಾಡಿದ್ದೀರಾ? ಇಲ್ಲ, ನನಗೆ ಅದಕ್ಕೆ ಯಾವುದು ಮಿಕ್ಸ್ ಮಾಡೋದಂದ್ರೆ ಅಮ್ಮಟ್ಟೆ ನನಗೆ ಅದು ಯಾವಾಗ ಹಾಗೆ ನಾನು ಯಾವುದು ಮಿಕ್ಸ್ ಮಾಡೋದಿಲ್ಲ. ಬರೀ ಪದಾರ್ಥ ಇದೇ ತರ ಮಾಡ್ತೇನೆ. ಮತ್ತೆ ಅದ್ರದ್ದು ಎಲೆದು ಚಟ್ನಿ, ಕೆಸುವಿನ ಎಲೆದು ಇದೇ ಇದಕ್ಕೆ ದೊಡ್ಡ ಎಲೆ ಬರ್ತಲ್ಲ, ಅದ್ರ ಚಟ್ನಿ ಒಳ್ಳೇದಾಗ್ತದೆ. ಮತ್ತೆ ಪತ್ರೊಡೆ ಮಾಡ್ತಾರಲ್ಲ,
ಅದು ಸಹ ಈ ಕಡೆ ಎಲ್ಲ ಒಂಥರ ಮಸಾಲೆ ಎಲ್ಲ ಹಾಕಿ ಹೊಡಿ ಹೊಡಿ ತರ ಮಾಡ್ತಾರೆ. ನಾವು ಹಾಗಲ್ಲ, ಅದು ಪೌಡರ್ ಮಾಡಿ ಅದರಲ್ಲಿ ಫ್ರೈ ಮಾಡಿ ನಾವು ಎರಡೂ ಮಾಡ್ತೀವಿ. ನಾವು ಎರಡರಲ್ಲೂ ಹುಷಾರಿದ್ದೀವಿ. ಮಸಾಲೆ ಹಾಕೂ ಮಾಡ್ತೀವಿ, ಫ್ರೈನೂ ಮಾಡ್ತೀವಿ, ಉಸುಳಿನೂ ಮಾಡ್ತೀವಿ. ಸೊ ಬೇಗ ಬೆಂದ್ಬಿಡುತ್ತಲ್ಲ. ಬೆಂದಿದೆ. ಈಗ ಮಸಾಲೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಲಾ? ಹಾಂ ಸಾಕು. ಬಟ್ ಒಳ್ಳೆ ಫೈಬ್ರಸ್ ಫುಡ್ ಅಲ್ಲ ಇದು. ಹೌದು, ಗೊತ್ತಿದ್ದರೆ ತಿಂತಾರೆ, ಈಗಿನವರಿಗೆಲ್ಲ ಗೊತ್ತಿಲ್ಲಲ್ಲ ಇದು. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇಂಥದ್ದೆಲ್ಲ ಅಡುಗೆಗಳನ್ನು ತೋರಿಸೋದು. ಯಾಕೆಂತ ಹೇಳಿದ್ರೆ ಗೊತ್ತಿಲ್ಲದೆ ಇರೋದು ನೋಡಿ ಕಲಿಬೇಕಲ್ಲ ಈಗ. ಖಂಡಿತ. ಉಪ್ಪು ಸ್ವಲ್ಪ ಹಾಕಿದ್ದೇನೆ, ಈಗ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಹಳದಿ ಹಾಕಿ ಅಕ್ಕಿ. ಸೊ ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಅವರ ಅರಿಶಿನ ಪುಡಿ. ಸೊ ಇನ್ನು ಬರೀ ಕುದಿ ಬಂದ್ರೆ ಆಯ್ತು. ಇದಕ್ಕೆ ಒಗ್ಗರಣೆ ಏನಾದರೂ ಹಾಕೊಳ್ಳೋಕಿರುತ್ತೆ? ಬೇಕಂತ ಇಲ್ಲ. ಬೇಕಂತಿಲ್ಲ. ಓಕೆ. ಸೊ ಇದೀಗ ಆಗಿದೆಯಾ? ಆಗಿದೆ. ಈಗ ಸಾಫ್ಟ್ ಮಾಡೋದಾ? ಹಾಂ, ಆಫ್ ಮಾಡಿ. ಓಕೆ. ಸೊ ಇನ್ನು ಡೈರೆಕ್ಟ್ ಸರ್ವ್. ಆ್ಯಕ್ಚುಲಿ ಆ ಹುಳಿ ಟ್ಯಾಂಗಿ ಟೇಸ್ಟ್ ಮಾತ್ರ ಅರೋಮ ಬರ್ತಾ ಇದೆ. ನೀವು ಹೇಳಿದಾಗೆ ಈ ಮೀನಿಂದು ನಾವು ಗ್ರೇವಿ ಎಲ್ಲ ಮಾಡಿದಾಗ ಒಂದು ಅರೋಮ ಇರುತ್ತೆ, ಸೇಮ್ ಅದೇ ಇದೆ ಮಾತ್ರ. ಎಸ್, ಸರ್ವ್ ಮಾಡೋಣ. ತಗೊಳ್ಳಿ. ದಂಟಿನ ಪದಾರ್ಥ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರಕಾರ ಇದು ವೆಜ್ ಮೀನು? ವೆಜ್ ಮೀನು, ಕಾಣೆ ಮೀನು. ಸೂಪರ್, ಥ್ಯಾಂಕ್ ಯು ಮೇಡಮ್. ಬಿಸಿ ಆದಂತಹ ಕೆಸುವಿನ ದಂಟಿನ ಗ್ರೇವಿ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೆಸುವಿನ ದಂಟಿನ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನ ತುರಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನೀರು, ಹುಣಸೆ ಹುಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು ಕೆಸುವಿನ ದಂಟು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ದಂಟು ಬೆಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೇಕಾಗುವಷ್ಟು ತೆಳು ಮಾಡಿಕೊಂಡು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಈಗ ರುಚಿಕರವಾದ ಕೆಸುವಿನ ದಂಟಿನ ಗ್ರೇವಿ ರೆಡಿ. ಎಸ್ ಮೇಡಮ್. ಸೊ ನಾನು ಬಜ್ಜಿ ಲಾಸ್ಟ್ ಅಲ್ಲಿ ತಿಂತೀನಿ. ಫಸ್ಟ್ ಟೇಸ್ಟ್ ನೋಡಿ, ಆಮೇಲೆ ಇದನ್ನು ಅದರದೊಂದು ಟೇಸ್ಟ್ ಬೇರೆ ಇರುತ್ತೆ. ಎಸ್ ಮೇಡಮ್. ಸೊ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಇದು ಈ ಡ್ರಮ್ ಸ್ಟಿಕ್ ಅದರದ್ದು ನಾವು ತಿಂತೀವಲ್ಲ, ಹಾಗೇನೆ ತಿನ್ಬೇಕಾ? ಈಗ ಇದು ಕಟ್ ಬರುತ್ತಾ? ಈ ಥರ ಕಟ್ಟಾಗುತ್ತೆ? ಬರೋದಿಲ್ಲ, ಹಾಗೆ ನಾರೇ ಇರುತ್ತೆ. ಓ, ಅಷ್ಟು ದೊಡ್ಡದು ಈಗ ಬೇಡ, ಆಮೇಲೆ ನೋಡ್ತೀವಿ. ಖಾಲಿ ಗ್ರೇವಿ ತಿನ್ನು. ನನಗೆ ಸ್ವಲ್ಪ ಮೀನ್ದು, ಅದ್ರ ಜೊತೆಗೆ ಸ್ವಲ್ಪ ಈ ಟೇಸ್ಟ್ ಇದು ನಾವು ಅರೆಪುಂಡಿ ಮಾಡ್ತೀವಿ, ಅದ್ರದ್ದು ಒಂದು ಗ್ರೇವಿದು ಒಂದು ಟೇಸ್ಟ್ ಬರುತ್ತಲ್ಲ, ಎಕ್ಸಾಕ್ಟ್ ಆಗಿ ಹಾಗೆ ಬರ್ತಾ ಇದೆ. ಅದಕ್ಕೆ ಮಿಕ್ಸ್ ಮಾಡ್ತಾರಲ್ಲ, ಸೊ ಆ ಥರ ಬರ್ತಾ ಇದೆ. ಆ ಟ್ಯಾಂಗಿನೆಸ್ ತುಂಬ ಖುಷಿ ಅನ್ಸುತ್ತೆ. ಆಗ ಚೂರು ಹುಳಿ ಜಾಸ್ತಿ ಅಂದ್ರೆ ಅದು ಬಾಯಿ ತುರಿಸ್ತದಲ್ಲ, ಅದಕ್ಕೋಸ್ಕರ ಹುಳಿ ಸ್ವಲ್ಪ ಹುಳಿ ಜಾಸ್ತಿ ಆಗ್ತದೆ. ಬಟ್ ಚೆನ್ನಾಗಿದೆ. ಸೊ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ, ಸೂಪರ್. ಸೊ ಬಟ್ ಇದು ನಂದು ವೀಕ್ನೆಸ್. ತಗೊಳ್ಳಿ, ಆದರೆ ಕಟ್ ಮಾಡಬೇಕಲ್ಲ ಈಗ ಅದು ಇಡೀ ತಿನ್ನಲಿಕ್ಕೆ. ಸೊ ನಾನು ತಿಂತೀನಿ, ಪರವಾಗಿಲ್ವೇ? awesome. ಯೂಶ್ವಲ್ ಮೆಣಸಿನ ಬಜ್ಜಿ ಅದೇ ನಂಗೆ ತುಂಬ ಇಷ್ಟ. ಸೊ ಇದರಲ್ಲಿ ಸ್ಟಫ್ ಮಾಡಿದಿರಿ ಆ ಚಿಕನ್, ಅದೊಂಥರ
ಟೇಸ್ಟ್ ವೈಸ್ ಇದು ಒಳಗೆ ಇಂಡಿಯನ್ ಅಂಡ್ ಇಂಡೋ ಚೈನಾ ಇದಾಗಿದೆ ಅದು. ಸೊ ಒಳಗಿಂದ ಆ ಥರ ಟೇಸ್ಟ್ ಬರ್ತಾ ಇದೆ. ಸೊ ಯೂಶ್ವಲಿ ನಾವು ರೋಲ್ಸ್ ಎಲ್ಲ ತಿಂತೀವಲ್ಲ, ಒಳಗಿನ ಸ್ಟಫಿಂಗ್ ಆ ಟೇಸ್ಟ್ ಇದೆ. ಬಟ್ ಹೊರಗಡೆ ಆ ಖಡಕ್ಕಾಗಿ ನಮ್ಮ ಮಿರ್ಚಿ ಬಜ್ಜಿ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ ಆ್ಯಂಡ್ ಸ್ವಲ್ಪ ಇನೋವೇಟಿವ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನನಗಂತೂ ಇದು ಇಷ್ಟ ಆಯಿತು. ಟೀ ಜೊತೆಗೆ ಬಿಸಿ ಬಿಸಿ ಟೀ ಜೊತೆಗೆ ಇದು ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ರೆ ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮಿರ್ಚಿ ಬಜ್ಜಿ ತುಂಬ ಹಿಡಿಸ್ತು ನನಗೆ. ಸೊ ನಾನು ಆಗದಿಂದ ಕಾಯ್ತಾ ಇದ್ದೆ ಅದನ್ನು ತಿನ್ನಬೇಕು ಅಂತೇಳಿ. ಸೊ ಇನ್ನಷ್ಟು ಈ ಮಳೆಗಾಲಕ್ಕೆ ಈ ಥರದ್ದೇ ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡೋದಕ್ಕೆ ಬೆಸ್ಟ್ ಆಯಿಲ್ ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಮೆಂಟ್. ಥ್ಯಾಂಕ್ ಯು. ಸೊ ಮಿರ್ಚಿ ಬಜ್ಜಿ ಅಂತೂ ಸೂಪರ್, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.